स्थापयामि पूजयामि ओम भूर्भुवस्सुवरोम गरुडाय नमः गरुडं आवाहयामि ओम भूर्भुवस्सुवं भूम्ये नमः भूमिं आवाहयामि ओम भूर्भुवस्सुवं लक्ष्मी नमः लक्ष्मीं आवाहयामि ओम भूर्भुवस्सुवं कामाय नमः कामं आवाहयामि स्थापयामि पूजयामि अवाहयामि स्थापयामि पूजयामि ध्याये शक्तिपुरादि दम्पुरप्रेतमन्वितं लोकनाथं च लोके दम्पोत्सवाभरणं मणिं पीठवादं नीलवर्णं पीठवादं जीवत्वरमूर्तिनं गोविन्दं गोप्राणं ब्रह्माद्यैरभिमोदितं स्वास्थसमसपदामध्या मृगोत्तमान् अरण्याम् उभयासं कलशमध्ये स्वस्तिकमध्ये आवाहयाम्यं भूर्भुवस्सुवरों प्रदक्षिणाङ्गदायितमात्रवासमालङ्कारमूर्तितान् लक्ष्मीसहिताय सत्यनारायणाय नमः सहस्रशील व्यापुरुषाय तत्साक्षभागं नमोमिं विशुदो पुष्पान् सप्तपुष्कर्दकान् गुणं गण्डमण्डाकर्णीं पूर्णरतस्वजां चन्द्रामण्डयं लक्ष्मीं जातवेदोम् आवाहय लक्ष्मीसहित सत्यनारायणान् सत्यनारायणम् आवाहयामि स्थापयामि पूजयामि भूः सत्यनारायणम् आवाहयामि भूः सत्यनारायणं समर्पिताय नैवेद्यं विसर्जयामि विश्वक्सेनाय नमः प्रत्यहस्तु विष्णुपार्श्वगणेभ्यो नमः प्रत्य ओम मुखवासनार्थे ताम्बूलं समर्पयामि पूजा सम्पूर्णार्थे सुवर्णपुष्पदक्षिणां समर्पयामि ओम अयोध्यावासुदेवी धनयं देवैकः मङ्गलनीलाञ्जनं समर्पयामि परिमलदेवाः ते हनाकं महिमानः भजन्ते यत्र पूर्वे आध्यात्मिकानि ध्यानकानि ओम नमः भगवान् भगवान् गाय मार्गदर्शनं नमस्ते अन्यथा जगन्नाथे त्वमेव शरणं भवामि तस्मात् कारुण्यभावेन रक्षमां जगदीश्वरां रक्षमां पुरुषोत्तमां यन्मयावत्येन अवसरं
ಕಥೆಯು ಭೂಲೋಕಕ್ಕೆ ಹೇಗೆ ಬಂತು ಎಂಬುದಾಗಿ ಹೇಳಿದೆ. ಅದೇ ಪ್ರಕಾರ 2ನೇ ಅಧ್ಯಾಯದಲ್ಲಿ ಆ ಭೂಲೋಕದಲ್ಲಿ ಆ ಕಥೆಯನ್ನು ಮೊದಲಿಗೆ ಒಬ್ಬ ಬಡ ಬ್ರಾಹ್ಮಣ ಮಾಡಿದ್ದಾನೆ. ಆ ಬಡ ಬ್ರಾಹ್ಮಣನ ದರಿದ್ರವೆಲ್ಲವನ್ನ ಆ ಪೂಜೆ ಮಾಡಿದ್ದರಿಂದಲಾಗಿ ಆ ಬಡ ಬ್ರಾಹ್ಮಣನ ಎಲ್ಲ ದಾರಿದ್ರ್ಯಗಳು ದೂರವಾಗಿ ಆ ಲಕ್ಷ್ಮೀ ಸಹಿತ ಸತ್ಯನಾರಾಯಣನ ಕೃಪಾಕಟಾಕ್ಷ ಅವನಿಗೆ ಪ್ರಾಪ್ತಿಯಾಯಿತು ಎಂಬುದಾಗಿ ಹೇಳಿದೆ. ಅದೇ ಪ್ರಕಾರ ಮುಂದಿನ ಅಧ್ಯಾಯಗಳಲ್ಲಿ ಕಟ್ಟಿಗೆ ಮಾರುವವನು ಈ ಸತ್ಯನಾರಾಯಣ ವ್ರತವನ್ನು ಮಾಡಲಾಗಿ ಅವನಿಗೆ ಆ ಧನಲಕ್ಷ್ಮಿಯ ಪೂರ್ಣ ಕೃಪಾಕಟಾಕ್ಷ ಪ್ರಾಪ್ತಿಯಾಗಿ ಮೃತ್ಯು ಸಾಹಿತ್ಯ ಪ್ರಾಪ್ತಿಯಾಯಿತು ಎಂಬುದಾಗಿ ಹೇಳಿದೆ. ಅದೇ ಪ್ರಕಾರ ಮುಂದಿನ ಅಧ್ಯಾಯಗಳಲ್ಲಿ ಮಕ್ಕಳಿಲ್ಲದವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡಾಗಿ ಮಕ್ಕಳ ಪ್ರಾಪ್ತಿಯಾಯಿತು ಎಂಬುದಾಗಿ ಹೇಳಿದೆ. ಸತ್ಯನಾರಾಯಣ ವ್ರತಕಥೆಯನ್ನು ಮಾಡಿ ಪ್ರಸಾದ ಭಕ್ಷಣೆಯನ್ನು ಮಾಡದೆ ಅದನ್ನು ತಿರಸ್ಕಾರ ಮಾಡಿದ್ದರಿಂದಾಗಿ ಜಾತಿ ದೇಶದ ರಾಜನಿಗೆ ಏನೆಲ್ಲಾಯಿತು ಎಂಬುದಾಗಿ ಹೇಳಿದೆ. ಅಂತ್ಯದಲ್ಲಿ ವನವಾಸಗೊಂಡುಕೊಂಡ ಧರ್ಮರಾಯಂತೆ ಈ ವ್ರತವನ್ನು ಮಾಡಲಾಗಿ ಮತ್ತೆ ರಾಜ್ಯ ಪ್ರಾಪ್ತಿಯಾಯಿತು ಎಂಬುದಾಗಿ ಹೇಳಿದೆ. ನಾವು ಸಹ ಆಯುಷ್ಯ ಆರೋಗ್ಯ ಅಭಿವೃದ್ಧಿಯಾಗಲಿ ಎಂದು ತಿಳಿಸಬೇಕಾಗಿ ಸತ್ಯನಾರಾಯಣವನ್ನು
ಕಾಪಿಕಾಡು ಉಮಾಮಹೇಶ್ವರಿ ದೇವಸ್ಥಾನದ ಸಾನ್ನಿಧ್ಯಗಳು ನಾಳೆ ಸತ್ಯನಾರಾಯಣ ಪೂಜೆದ ಸಂಭ್ರಮವಾದ ಮಧ್ಯಾಹ್ನದ ಅಕ್ಕನ ಸತ್ಯನಾರಾಯಣ ಪೂಜೆಯಾದ ಪರಿವಾರ ದೇವರ ಸತ್ಯನಾರಾಯಣ ಪೂಜೆಯಾದ ಇತ್ತೆ ನಮ್ಮ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿಯ ಕೋಶಾಧಿಕಾರಿಗಳು ಶ್ರೀಯುತ ಟಿ ರಘುರಾಮ ಶೆಟ್ಟಿ ಕಾಪಿಕಾಡು ಧರ್ಮಪತ್ನಿ ಶ್ರೀಮತಿ ಗೀತಾ ರಘುರಾಮ ಶೆಟ್ಟಿ ಮೊದಲ ಮದಿಮೆದ 45ನೇ ವರ್ಷದ ಸಂಭ್ರಮ ಸುವರ್ಣ ಮಹೋತ್ಸವದಿಂದ 5 ವರ್ಷಗಳು 45ನೇ ವರ್ಷದ ಸಂಭ್ರಮದ ಅಂಗವಾದ ದೇವರ ಸಾನ್ನಿಧ್ಯಗಳು ಶ್ರೀ ಸತ್ಯನಾರಾಯಣ ಪೂಜೆ ನಡೆಪಾದ ಅಪ್ಪ ಉಮಾಮಹೇಶ್ವರಿಗೆ ಪೂಜೆದ ಸೇವೆ ಸಂತಾದ ಇತ ನಮ್ಮೆದುರು ನಿಲ್ಯ ಮಾಲೆ ಪಗವನಂಚಿನ ದಂಪತಿಗಳ ಮದುವೆದ ನೆನಪು ಇಲ್ಲ ನಕ್ಕಿ ಕಲ್ತುಕೊಂಡಂಚಿನ ಕುಲ್ಲವನ್ನು ನೆನಪು ಮಾಡುವಂಚಿನ ಹಿರಿಯ ಕಾರ್ಯಕ್ರಮ ಮದುವೆ ಬಂಧುಗಳು ಸ್ವರ್ಕೋಡು ನಿಶ್ಚಯ ಹಾಕುವಿಗೆ ಕೋವಿಡ್ ಆಚರಣೆ ಹಾಕುವಿಗೆ ಋಣಾನುವಂತೆ ರೂಪೇಣ ಪಶುಮುಕ್ತಿ ಸುಧಾಲಯ ಮಾತೆಗಳ ಯೋಗ ಭಾಗ್ಯಗಳು ಋಣಾಮೋಡು ಅಂಚಿತ್ತಿನ ಯೋಗ ಭಾಗ್ಯವನ್ನು ಪಡೆಯುವುದು ಶ್ರೀಮತಿ ಗೀತಾ ಇವೆರಡು ಧರ್ಮಪತ್ನಿಯಾದ ಪಡೆದು ಸುದೀರ್ಘ 45 ವರ್ಷದ ದಾಂಪತ್ಯರು ಸುಖಿ ದಾಂಪತ್ಯವಾದ ಅನುಭವಿಸಾದ ದೇವರೊಟ್ಟಿಗೆ ಸಂಕ್ರಾಂತಿಕ ಬದುಕನ್ನು ನಿವೃತ್ತಿದ ಬದುಕನ್ನು ಅನುಭವಿಸುವ ಮೂಲ ಶ್ರೀಯುತ ರಘುರಾಮ ಶೆಟ್ಟಿ ಕಾಪಿಕಾಡು ಇವರು ಈ ದೇವಸ್ಥಾನದ ಆಡಳಿತ ಸಮಿತಿಯ ಕೋಶಾಧಿಕಾರಿಯಾದ ಈ ಪರಿಸರ ಮಾದರಿಗಳ ಮೂಡಿತನಾದ ಪರಿಚಿತರು ಅವರ ಇಷ್ಟ ಮಿತ್ರರು ಬಂಧುಗಳು ಮಾತ ಸೇರವನ್ನು ಇಲ್ಲಿ ಅಕ್ರಮ ಏರುವುದು ಈ ಪೂಜೆದ ಸಂಭ್ರಮ ನಡೆಪಾದ ಕೂತ ಪಾಲ ಮಗಮುಲ ಮೂಲಕವಾದ ಅಕ್ಕಲ ಮದುವೆದ ಅವಲ್ಲಿ ನೆನೆಪುನು ನನಗೆ ಕೊಡೋರ ಮತ್ತು ಕೊರಡು ಪಡೆದು ಮಾಧ್ಯಮಗಳ ಪರವಾದ ಕೇಳೊಂದು ಇತ್ತ ಕೂತ ಮಾಲೆ ಮಗಮುಲ ಒಂದು ಎಲ್ಲಿಯ ಕಾರ್ಯಕ್ರಮ